7 ವರ್ಷ ಪೂರೈಸಿದ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಂಚಾರಿ ಚಿಕ್ಕಮೇಳ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಹಾಗೂ ಜಟಧಾರಿ ದೈವದ ಅನುಗ್ರಹದೊಂದಿಗೆ 2019ರಲ್ಲಿ ಆರಂಭಗೊಂಡ ಸಂಚಾರಿ ಚಿಕ್ಕಮೇಳವು ಇದೀಗ 7 ವರ್ಷಗಳನ್ನು ಪೂರೈಸಿದೆ. ದೈವಸ್ಥಾನದಲ್ಲಿ ನಡೆದ ದೈವ ಚಿಂತನೆಯಲ್ಲಿ ದೇವರಿಗೆ ಗೆಜ್ಜೆ ಸೇವೆ ನಿರಂತರವಾಗಿ ನಡೆಯಬೇಕು ಎಂಬ ಸೂಚನೆ ದೊರೆತ ಹಿನ್ನೆಲೆಯಲ್ಲಿ ಈ ಸಂಚಾರಿ ಚಿಕ್ಕಮೇಳದ ತಿರುಗಾಟ ಆರಂಭಿಸಲಾಗಿತ್ತು. ಪತ್ತನಾಜಯ ಬಳಿಕ ಮನೆ ಮನೆಗೆ ತೆರಳಿ ಮನೆಯ ಚಾವಡಿಯಲ್ಲಿ ಯಕ್ಷಗಾನ ಸೇವೆ ನೀಡುವುದು ಈ ಚಿಕ್ಕಮೇಳದ ಪ್ರಮುಖ ಕ್ರಮವಾಗಿದೆ. ಯಕ್ಷಗಾನದ ದೈವಿಕ ಆರಾಧನೆಯಿಂದ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಎಂಬುದು ಹಿರಿಯರ ನಂಬಿಕೆಯಾಗಿದೆ. ಮನೆಗಳಿಗೆ ತೆರಳಿದ ಸಂದರ್ಭದಲ್ಲಿ ಭಕ್ತರು ಸಮರ್ಪಿಸುವ ಅಕ್ಕಿ ಮತ್ತು ತೆಂಗಿನಕಾಯಿಯನ್ನ ದೇವಸ್ಥಾನಕ್ಕೆ ನಿತ್ಯ ಅನ್ನದಾನಕ್ಕೆ ಬಳಸಲಾಗುತ್ತಿದೆ. ಹಲವು ಮನೆಗಳಲ್ಲಿ ವಿವಾಹ, ಸಂತಾನ ಹಾಗೂ ವಿವಿಧ ಕಷ್ಟಗಳ ಪರಿಹಾರಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಮನೋರಥ ಈಡೇರಿದ ಬಳಿಕ ಕಾರ್ತಿಕ ಪೂಜೆ ಸಲ್ಲಿಸುವ ಸಂಪ್ರದಾಯವು ಮುಂದುವರಿದಿದೆ. ಭಕ್ತರ ಮನೋರಥಗಳು ಈಡೇರಿರುವುದು ದೇವರ ಕಾರಣಿಕಕ್ಕೆ ಸಾಕ್ಷಿಯಾಗಿದೆ ಎಂದು ಭಕ್ತರು ನಂಬಿದ್ದಾರೆ. ಶ್ರೀ ಕೃಷ್ಣರೈ ನೀರ್ಚಾಲು ಅವರ ಸಂಚಾಲಕತ್ವದಲ್ಲಿ ಈ ಸಂಚಾರಿ ಚಿಕ್ಕಮೇಳವು ಮುನ್ನಡೆಯುತ್ತಿದೆ. ತಂಡದಲ್ಲಿ ಶ್ರೀ ಪ್ರಕಾಶ್ ವಿಟ್ಲ, ಶ್ರೀ ಶಂಕರ ಕೋರಿಕಾರ್, ಶ್ರೀ ಸುಕುಮಾರ ನೇರ್ಜಡ್ಡು ಹಾಗೂ ಶ್ರೀ ಶಿವಾನಂದ ಪಿರ್ಲಾ ಅವರು ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಂಡಕ್ಕೆ ಶ್ರೀ ನಿತ್ಯ ವೀರನಗರಾಡ್ಕ, ಶ್ರೀ ರಾಜೇಶ್ ಮುಗೇರ್, ಶ್ರೀ ತಿಲಕ್ರಾಜ್ ವೀರನಗರ ಹಾಗೂ ಶ್ರೀ ನವೀನ್ ರೈ ಕಾರಿಂಜ ಅವರು ಸಹಕಾರ ನೀಡುತ್ತಿದ್ದಾರೆ. ದೈವಾನುಗ್ರಹ, ಭಕ್ತರ ಸಹಕಾರ ಹಾಗೂ ಕಲಾವಿದರ ಸೇವೆಯೊಂದಿಗೆ 7 ವರ್ಷಗಳನ್ನು ಪೂರೈಸಿರುವ ಈ ಸಂಚಾರಿ ಚಿಕ್ಕಮೇಳವು ತನ್ನ ಯಕ್ಷಗಾನ ಹಾಗೂ ದೈವಾರಾಧನೆಯ ಸೇವೆಯನ್ನ ಮುಂದುವರಿಸುತ್ತಿದೆ. ಕೇಳಿಕೊಂಡೆ ಸತ್ಯಮನಿಗಳೇ, ಆದರೆ ಯಾವುದೋ ಒಂದು ದುರ್ಮತದಿಂದ ತನಗೆ ಬರುವುದಿಲ್ಲ ಅಂತ ನೀನು ಕೇವಲ ಅಷ್ಟೇ ಹೇಳ್ತಾ ಇದ್ದ ನನಗೆ ಸಿಟ್ಟು ಬರ್ತಾ ಇರಲಿಲ್ಲ ತಾಯೇ. ಆ ಪುಣ್ಯ ಭೂಮಿಯನ್ನು ನೀನು ಜರೆದೆಯಲ್ಲಮ್ಮ ಸತ್ಯಮನಿಗಳೇ, ಅದನ್ನು ಕೇಳಿದೊಡನೆ ನನ್ನೊಡಲು ಹೊಡೆದು ಯಾಕೆ ಗೊತ್ತೇ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಾದಿಗಳನ್ನು ತ್ಯಜಿಸಿರುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ನಿಜ, ಅದೆಲ್ಲವನ್ನು ನಮ್ಮ ಹಿಡಿತದಲ್ಲಿ ಇರಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ನಾವು ತಪಸ್ಸನ್ನು ಮಾಡುತ್ತೇವೆ. ಮಾಡಿದ ತಪಸ್ಸಿನ ದ್ಯೋತಕವಾಗಿ ದೇವತೆಗಳು ಮಳೆಯನ್ನು ಸುರಿಸುತ್ತಾರೆ. ದೇವ ಹಾಗೂ ದೇವತೆಗಳು ಧರೆಯಲ್ಲಿ ಅವತರಿಸಿ ಬರ್ತಾರಮ್ಮ. ನಿಜ ಮುನಿಗಳೇ, ಅಂತಹ ಪುಣ್ಯ ಭೂಮಿಯೇ ಸುಟ್ಟು ಹೋಗಲಿ ಅಂತ ಹೇಳಿದ್ರೆ ಹೇಗಮ್ಮ ತಡೆದುಕೊಳ್ಳಲಿ? ಹೇಗೆ ತಡೆದುಕೊಳ್ಳಲಿ? ತಪ್ಪಿನ ಅರಿವಾಗ್ತಾ ಉಂಟು ಮುನಿಗಳೇ. ಆದ್ರೆ ತಾಯೇ, ಕೋಪದ ಬರದಲ್ಲಿ ನನಗೆ ಶಾಪ ಪಟ್ಟೆ.